ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆ ಪರದಾಡುತ್ತಿದ್ದಾರೆ. ಆದರೆ ಈ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆಕೋರರು ಮಾತ್ರ ಕಾನೂನಿನ ಯಾವುದೇ ಅರಿವಿಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಮರಳನ್ನು ಸಂಗ್ರಹಿಸಿ ದುಪ್ಪಟ್ಟು ಹಣಕ್ಕೆ ಮಾರುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಾಗಲೂರು ಬಳಿ ಅಕ್ರಮವಾಗಿ ಮರಳು ಸಂಗ್ರಹಿಸಿದ ಸ್ಥಳಗಳ ಮೇಲೆ ಇಂಡಿ ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ ನೇತೃತ್ವದ ಪೊಲೀಸರ ತಂಡ ದಾಳಿ ನಡೆಸಿ 1346 ಬ್ರಾಸ್ ಮರಳನ್ನು ವಶಕ್ಕೆ ಪಡೆದಿದ್ದಾರೆ. ಬಗಳೂರು ಗ್ರಾಮದ ಸರ್ವೆ ನಂಬರ್ 154ರಲ್ಲಿ 384 ಬ್ರಾಸ್ ವಿಎಸ್ಎಂ ಹಾಗೂ ರಾಜು ಕುರಹಳ್ಳಿ ಅವರ ಜಮೀನಿನಲ್ಲಿ ಅಂದಾಜು 300 ಬ್ರಾಸ್ ಮರಳನ್ನು ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು. ಅದನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು. ಸಿಂದಗಿ ಸಿಪಿಐ ಎಚ್ಎಂ ಪಾಟೀಲ ಹಾಗೂ ಪೊಲೀಸ್ ಸಿಬ್ಬಂದಿ ಜೊತೆ ಅಕ್ರಮ ಮರಳು ಅಟ್ಟೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಇನ್ನು ಆರೋಪಿಗಳ ಮೇಲೆ ಸಿಂದಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ದಿನ ನಮಗೆ ಬಗಳೂರು ಗ್ರಾಮದ ಹತ್ರ ಅಕ್ರಮವಾಗಿ ಮರಳು ಒಂದು ದಾಸ್ತಾನು ಮಾಡಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದಿದೆ. ಈ ಮಾಹಿತಿನ ಆಧರಿಸಿ ನಾನು ನಮ್ಮ ಸಿಬ್ಬಂದಿನೆಲ್ಲ ಕರ್ಕೊಂಡು ಬಂದು ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆವರೆಗೆ ಈ ಬಗಳೂರು ಗ್ರಾಮದಿಂದ 2 ಕಿಲೋಮೀಟರ್ ಅಂತರದಲ್ಲಿ ಒಂದು ಜಾಗಗಳಲ್ಲಿ ರೇಡ್ ಮಾಡಿದೆ. ಈ ಒಂದು ಅಕ್ರಮವಾಗಿ ದಾಸ್ತಾನು ಮಾಡಿದ 1300 ಮರಳು ಅಷ್ಟು ಮರಳನ್ನ ಬ್ರಾಸ್ ಮರಳನ್ನ ಅಂದರೆ ಸುಮಾರು 30 ಲಕ್ಷ ಆಗೋ ಒಂದು ಮರಳನ್ನು ನಾವು ಸೀಜ್ ಮಾಡಿದ್ವಿ, ಜಪ್ತಿ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 28 ಮತ್ತು ಸರ್ವೆ ನಂಬರ್ 154 3 ಜನಗಳ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ. ಒಂದು ರಾಜು ಕುಮ್ನಹಳ್ಳಿ ಅಂತಂದು, ಎರಡನೇದು ಸಿದ್ದರಾಮಪ್ಪ ಅಂತಂದು, ಮೂರನೇದು ದೇವನಗೌಡ ಅಂತ. ಈ 3 ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ವಿ. ಲಲಿತಾಬಾದ್ ಸಾವರಗೋಳ, ವಿ4 ನ್ಯೂಸ್, ವಿಜಯಪುರ.